ಈಡಿಗರೆ ಬನ್ನಿ ಬಿಲ್ಲವರ ಯಾತ್ರೆಗೆ ಪಾದಯಾತ್ರೆಗೆ. ಬಿಲ್ಲವ ಈಡಿಗ ಕುಲ ಬಾಂಧವರಿಗೆ ನನ್ನ ನಮಸ್ಕಾರ. ನಾನು ರಾಜಶೇಖರ್ ಕೋಟ್ಯ, ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷನಾಗಿದ್ದೇನೆ. ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿಗಳಾದಂಥ ಪ್ರಣವಾನಂದ ಸ್ವಾಮೀಜಿಯವರು ಒಂದು ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ. ಇದೇ ಬರುವ ಜನವರಿ 6ನೇ ತಾರೀಕಿಗೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಿಂದ ಬೆಂಗಳೂರಿನವರೆಗೆ ಅಂದರೆ 658 ಕಿಲೋಮೀಟರ್ ಪಾದಯಾತ್ರೆಯನ್ನು ನಿರ್ಧಾರಗೊಂಡಿದ್ದಾರೆ. ಈ ನಿರ್ಧಾರಕ್ಕೆ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ನೀಡಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಈ ನಿರ್ಧಾರದಿಂದ ನಮ್ಮ ಬಿಲ್ಲವ ಈಡಿಗ ಸೇರಿ 26 ಪಂಗಡದ ಜನ ಈ ಕರ್ನಾಟಕ ರಾಜ್ಯದಲ್ಲಿ 70 ಲಕ್ಷಕ್ಕೂ ಮೀರಿ ನಾವು ಜನ ಇದ್ದೇವೆ. ನಮ್ಮ ಸಮುದಾಯದವರು ಇದುವರೆಗೆ ನಮ್ಮ ಸ್ವಾಮೀಜಿಗಳ ಜೊತೆ ಸೇರಿಕೊಂಡು, ನಮ್ಮ ಸಮಾಜದ ದೊಡ್ಡ ದೊಡ್ಡ ರಾಜಕೀಯ ನೇತರರು ಸೇರಿಕೊಂಡು, ನಮ್ಮ ಸಮಾಜದ ನಾರಾಯಣ ಗುರುಗಳ ನಿಗಮ ಆಗಬೇಕಂತ ನಾವು ಸುಮಾರು ಮನವಿ ಕೊಟ್ಟಿದ್ದೇವೆ. ಆದರೂ ಕೂಡ ಇದುವರೆಗೆ ನಮಗೆ ಸರ್ಕಾರದಿಂದ ಏನು ಆಶ್ವಾಸನೆ ಮಾತ್ರ ಕೊಟ್ಟಿದ್ದಾರೆ, ಏನು ಇದುವರೆಗೆ ನಿಗಮ ಆಗಿಲ್ಲ. ಇದರ ಮುಖೇನ ನಮ್ಮ ಸಮಾಜಕ್ಕೆ ನಿಗಮ ಆಗಬೇಕು, ನಮ್ಮ ಸಮಾಜದ ಕುಂದುಕೊರತೆಗಳನ್ನು ನೆರವೇರಿಸಬೇಕಂತ ನಮ್ಮ ಸ್ವಾಮೀಜಿಗಳಾದಂಥ ಪ್ರಣವಾನಂದ ಸ್ವಾಮೀಜಿ ಈ ನಿರ್ಧಾರಕ್ಕೆ ನನ್ನ ಸ್ವಾಗತಾರ್ಹ ಇದೆ. ತುಂಬ ಸಂತೋಷ ಆಗಿದೆ ನಮಗೆ. ಈ ಪಾದಯಾತ್ರೆಗೆ ನಮ್ಮ ಸಮುದಾಯದ ಎಲ್ಲ ಸ್ವಾಮೀಜಿಗಳಾಗಲಿ, ರಾಜಕೀಯ ನೇತರುಗಳಾಗಲಿ, ನಮ್ಮ ಸಮಾಜದ ಹಿರಿಯರು ಕಿರಿಯರು ಜೊತೆಗೆ ಬಂದು ಈ ಪಾದಯಾತ್ರೆಯನ್ನು ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಳ್ಬೇಕಂತ ತಾವು ಎಲ್ಲರ ಹತ್ರ ನಾನು ಕಳಕಳಿಯಾಗಿ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ, ಅವಳಿ ವೀರರಾದ ಕೋಟಿ ಚೆನ್ನಯ್ಯನವರಿಗೆ, ಶರಣದುರಿನ ಹೆಂಡದ ಮಾರಯ್ಯನವರಿಗೆ, ಬನ್ನಿ ಬಿಲ್ಲವರ ನಾಮಧಾರಿಗಳ ಯಾತ್ರೆಗೆ ಪಾದಯಾತ್ರೆಗೆ. ಕರ್ನಾಟಕ ರಾಜ್ಯ ಆರ್ಯ ಈಡಿಗ ಸಮಾಜಕ್ಕೆ, ಈಡಿಗ ಸಮಾಜದ 26 ಉಪ ಪಂಗಡಗಳಿಗೆ, ಈಡಿಗ ಬಿಲ್ಲವ ನಾಮಧಾರಿ ಸಮಾಜಕ್ಕೆ, ಬನ್ನಿ ಈಡಿಗರೆ ಬನ್ನಿ ಬಿಲ್ಲವರ ಯಾತ್ರೆಗೆ ಪಾದಯಾತ್ರೆಗೆ. ಎಲ್ಲಿಯವರೆಗೆ ಹೋರಾಟ, ಪ್ರತ್ಯೇಕ ನಿಗಮ ಸಿಗುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಮರಳಿ ಪಡೆಯುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನ್ಯಾಯ ಸಿಗುವವರೆಗೆ ಹೋರಾಟ. ಬನ್ನಿ ಬಿಲ್ಲವರ ನಾಮಧಾರಿಗಳ ಯಾತ್ರೆಗೆ ಪಾದಯಾತ್ರೆಗೆ. ನಮ್ಮ ಕುಲಕಸುಬು ನಮ್ಮ ಹಕ್ಕು, ನಮ್ಮ ಕುಲಕಸುಬು ನಮ್ಮ ಹಕ್ಕು. ಪ್ರತ್ಯೇಕ ನಿಗಮ ಬೇಕೇ ಬೇಕು, ಪ್ರತ್ಯೇಕ ನಿಗಮ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬನ್ನಿ ಈಡಿಗರೆ ಬನ್ನಿ ಬಿಲ್ಲವರ ಯಾತ್ರೆಗೆ ಪಾದಯಾತ್ರೆಗೆ. ಕರ್ನಾಟಕ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮಸ್ತ ಕುಲಬಾಂಧವರಿಗೂ ನನ್ನ ನಮಸ್ಕಾರ. ನಮ್ಮ ಹೋರಾಟಕ್ಕೆ ಯಾವುದೂ ಬದಲಾವಣೆ ಇಲ್ಲ. ನಮ್ಮ 10 ಬೇಡಿಕೆ ಇದೆ. 10 ಬೇಡಿಕೆ ಕೂಡ ಈಡೇರಿಸಬೇಕು. 10 ಬೇಡಿಕೆ ಈಡೇರಿಸಿದ್ರೂ ಕೂಡ ಸಮಾಜದ ಜಾಗ್ರತೆ ಪಾದಯಾತ್ರೆ ಎಂದೇಳಿ ಪಾದಯಾತ್ರೆ ಹೋಗ್ತದೆ. ಯಾವುದೂ ಕಾರಣಕ್ಕೂ ಕೂಡ ಪಾದಯಾತ್ರೆ ಬದಲಾವಣೆ ಇಲ್ಲ. ಕುಲ ಬಾಂಧವರು ಯಾವುದಕ್ಕೂ ಕೂಡ ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ. ಇವತ್ತು ನಿಗಮ ಘೋಷಣೆ ಮಾಡಿದಿರೋ ಬಿಡುತ್ತಿದ್ರು ಅಂತಕ್ಕಂಥ ನನಗೆ ಯಾವುದೂ ಮಾಹಿತಿಯನ್ನ ಇಲ್ಲ. ಹಾಗಾಗಿ ಅದೆಲ್ಲ ನಾವು ಮುಂದೆ ಸ್ಟಡಿ ಮಾಡಿಕೊಂಡು ಏನನ್ನು ಮುಂದೆ ಹೇಳುತ್ತೀವಿ. ನಾಳೆ ಬೆಳಿಗ್ಗೆ ನಮ್ಮ ಪಾದಯಾತ್ರೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ನಮ್ಮ 10 ಬೇಡಿಕೆ ಇದೆ. ಬೇಡಿಕೆ 10 ಈಡೇರಿಸಿದ್ರೂ ಕೂಡ ಈಡಿಗ ಬಿಲ್ಲವ ನಾಮಧಾರಿಯ ಜೋಡೋ ಪಾದಯಾತ್ರೆ ಬೆಂಗಳೂರು ಹೋಗುತ್ತೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಯಾರೂ ಕೂಡ ಕನ್ಫ್ಯೂಷನ್ ಆಗುವ ಅವಶ್ಯಕತೆ ಇಲ್ಲ ಅಂತ ಈ ವಿಡಿಯೋ ಸಂದೇಶ ಮುಖಾಂತರವನ್ನೇ ನಾನು ಕುಲಬಾಂಧವರಿಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಪಾದಯಾತ್ರೆ ಭಾಗವಹಿಸಿ. ಎಲ್ಲರಿಗೂ ನಮಸ್ಕಾರ.